ವಲಸೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದರ ವಿರುದ್ಧ ಲಾಸ್ ಏಂಜಲ್ಸ್ನಲ್ಲಿ ಎದ್ದಿರುವ ಪ್ರತಿಭಟನೆಗೆ ಕ್ಯಾಲಿಫೋರ್ನಿಯಾ ಗವರ್ನರ್ ಬಂಧನಕ್ಕೆ ಮುಂದಾಗಬಹುದು ಎಂದು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಲಾಸ್ ಏಂಜಲ್ಸ್ನಲ್ಲಿ ಪ್ರತಿಭಟನೆಯು ಜೋರಾಗುತ್ತಿದೆ. ಲಾಠಿ, ಮೆಣಸಿನ ಪುಡಿ, ಪಿಚಕಾರಿ, ರಬ್ಬರ್ ಬುಲೆಟ್ ಬಳಸಿಯೂ ಪ್ರತಿಭಟನೆಯ ಕಾವು ಆರಿಲ್ಲ. ಹಲವಾರು ಮಂದಿಯನ್ನ ಬಂಧಿಸಿಯೂ ಘಟನೆಯು ಮುಂದುವರೆದಿದೆ. ಆಸ್ಟ್ರೇಲಿಯಾದ ಪತ್ರಕರ್ತೆಯ ಮೇಲೂ ರಬ್ಬರ್ ಬುಲೆಟ್ ಪ್ರಯೋಗ ನಡೆದು ಅದು ತೀವ್ರ ಟೀಕೆಗೆ ಒಳಗಾಗಿದೆ. ಕ್ಯಾಲಿಫೋರ್ನಿಯಾ ಗವರ್ನರ್ ಗಾವಿನ್ ನ್ಯೂಸಮ್ ಮತ್ತು ಲಾಸ್ ಏಂಜಲ್ಸ್ ನಗರದ ಮೇಯರ್ ಕರನ್ ಬಾಸ್ ಪ್ರತಿಭಟನೆ ತಡೆಯುತ್ತಿಲ್ಲ ಎಂದು ತಿಳಿದುಬಂದಿದೆ. ನಮ್ಮ ಅಕ್ರಮ ವಲಸೆಗಾರರ ಗಡೀಪಾರು ನೀತಿಯನ್ನು ಸರಿಯಾಗಿ ಜಾರಿಗೊಳಿಸದಿದ್ದರೆ ಗವರ್ನರ್ ಗಾವಿನ್ ನ್ಯೂಸಮ್ ಮತ್ತು ಮೇಯರ್ ಕರನ್ ಬಾಸ್ರನ್ನು ಕೂಡ ಬಂಧಿಸಲು ಹಿಂಜರಿಯುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಕಳೆದ ಇರುಳು ಲಾಸ್ ಏಂಜಲ್ಸ್ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಹಲವಾರು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಲಾಸ್ ಏಂಜಲ್ಸ್. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.